ನಾನು ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆ ಅಡಿಯಲ್ಲಿ 45 ಫಲಾನುಭವಿಗಳ ನೋಂದಣಿ. ಅಂಕೋಲಾ. ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆ ಅಡಿಯಲ್ಲಿ ವೆಳಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 45 ಕುಟುಂಬಗಳ ನೋಂದಣಿ ಮಾಡಲಾಯಿತು. ಗ್ಯಾಸ್ ಸಿಲಿಂಡರ್ ಸಂಪರ್ಕ 1 ವಾರದ ಒಳಗೆ ಇದೇ ಸ್ಥಳದಲ್ಲಿ ನೀಡುತ್ತೇವೆ ಎಂದು ಇಂಡಿಯನ್ ಗ್ಯಾಸ್ ವ್ಯವಸ್ಥಾಪಕರು ಹೇಳಿದರು. ಈ ಕಾರ್ಯಕ್ರಮ ಬೆಳಸೆ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು. ಬೆಳಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶೋಭಾ ಬೀರಣ್ಣ ನಾಯಕ್ ಅಧ್ಯಕ್ಷತೆ ವಹಿಸಿದ್ದರು. ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಜಿಲ್ಲಾ ಸಂಚಾಲಕ ರಾಜೇಂದ್ರ ವಿ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ಮಹಾದೇವಿ ಅಮಾಸೆ ಗೌಡ, ಇಂಡಿಯನ್ ಗ್ಯಾಸ್ ಮ್ಯಾನೇಜರ್ ಮಂಜುನಾಥ್ ಶೆಟ್ಟಿ, ಸಿಬ್ಬಂದಿಗಳಾದ ನವೀನ್ ಶೆಟ್ಟಿ, ಮಹಾಲಕ್ಷ್ಮಿ ನಾಯ್ಕ್, ಸ್ವಾತಿ ನಾಯ್ಕ್, ಊರ ಹಿರಿಯರಾದ ಬೀರಣ್ಣ ಬೊಮ್ಮಯ್ಯ ನಾಯಕ್ ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 11-12 ಕೋಟಿ ಕುಟುಂಬಗಳಿಗೆ ಜನರಿಗರ ಕುಟುಂಬಗಳಿಗೆ ಇವತ್ತು ಈ ಗ್ಯಾಸ್ ಕನೆಕ್ಷನ್ ಅನ್ನ ಮೋದಿಜಿಯವರು ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇವತ್ತು ಎಲ್ಲರಿಗೆ ಇವತ್ತು ವ್ಯವಸ್ಥೆ ಸಿಕ್ಕಿದೆ. ಯಾಕಂದ್ರೆ ತಮ್ಗೆ ಗೊತ್ತಿದೆ, ನಾವು ಹೆಣ್ಮಕ್ಳು ನಾವು ಒಲೆ ಉಳಿಸುವಾಗ ಹಿಂದೆ ನಮ್ಮ ಮನೆಯಲ್ಲಿ ಕಟ್ಟಿಗೆ ಉಳಿಸ್ತದೆ. ನಾವೇನು ಹುಟ್ಟುವಾಗ ಗ್ಯಾಸ್ ಅಲ್ಲಿ ಬಂದವರಲ್ಲ, ನಮ್ಮ ಮನೆಯಲ್ಲೂ ಒಲೆ ಉಳಿಸುವಾಗ ಕಟ್ಟಿಗೆ ಉಳಿಸ್ತದೆ ಆಗಿತ್ತು. ಆದ್ರೆ ತಾವೆಲ್ಲ ಹಿಂದೆ ಬೆಟ್ಟ ಗುಡ್ಡಗಳಿಗೆ ಹೋಗಿ ಕಟ್ಟಿಗೆ ತರುವುದು, ಈ ಅರಣ್ಯ ಅಧಿಕಾರಿಗಳಿಂದ ಫಾರೆಸ್ಟ್ ಅಧಿಕಾರಿಗಳಿಂದ ತೊಂದರೆ ಆಗುವುದು, ಇವೆಲ್ಲ ಮತ್ತೆ ಇವತ್ತು ಕಟ್ಟಿಗೆನೂ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಅದೆಲ್ಲ ಮರಗಳು 2014ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿಗಳಾದಾಗ ಮೊಟ್ಟ ಮೊದಲು ಮಾಡಿದಂತ ಕೆಲಸ ಅಂದ್ರೆ ಉಜ್ವಲ ಗ್ಯಾಸ್ ಯೋಜನೆ. ಮಹಿಳೆಯರ ಒಂದು ಕಷ್ಟವನ್ನ ವಿಚಾರ ಮಾಡಿ ಅವರಿಗೆ ಯಾವತ್ತೂ ತೊಂದರೆ ಆಗಬಾರದು, ಮತ್ತೆ ಅವರಿಗೆ ಈ ಒಂದು ವ್ಯವಸ್ಥೆಯನ್ನ ಸಿಗ್ಬೇಕನ್ನೋ ಮನದಟ್ಟು ಮಾಡಿ ಇಡೀ ದೇಶದಲ್ಲಿ ಇವತ್ತು 12 ಕೋಟಿ ಕುಟುಂಬಗಳಿಗೂ ಹೆಚ್ಚು ಇವತ್ತೊಂದು ಈ ಒಂದು ಯೋಜನೆ ಸಿಕ್ಕಿದೆ, ಪ್ರಯೋಜನ ಆಗಿದೆ. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ. ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಕಾಡಿನಿಂದ ನಾಡಿಗೆ ಬಂದ ಹೆಬ್ಬಾವು ಮರಳಿ ಕಾಡಿಗೆ. ಹೊನ್ನಾವರ ತಾಲೂಕಿನ ಕರ್ಕೆ ಗ್ರಾಮದ ಚನ್ನಕೇಶವ ದೇವಸ್ಥಾನ ಸಮೀಪದಲ್ಲಿ ಸುಮಾರು 8 ಅಡಿಗೂ ಹೆಚ್ಚು ಉದ್ದದ ಹೆಬ್ಬಾವೊಂದು ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ರಾತ್ರಿ ವೇಳೆ ಕಾಣಿಸಿಕೊಂಡಿತು. ಇದನ್ನು ಕಂಡ ಸ್ಥಳೀಯರು ಉರಗ ಪ್ರೇಮಿ ನಾಗರಾಜ್ ಶೆಟ್ಟಿ ಅವರನ್ನು ಕರೆಸಿ ಅವರ ಮೂಲಕ ಸುರಕ್ಷಿತ ಕಾಡಿಗೆ ಬಿಡಲಾಯಿತು. ಈ ಭಾಗದಲ್ಲಿ ಆಗಾಗ ಹೆಬ್ಬಾವುಗಳು ಕಾಣಿಸಿಕೊಳ್ಳುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದರಲ್ಲದೆ ಇತ್ತೀಚೆಗೆ ವಾಹನಕ್ಕೆ ಸಿಕ್ಕಿ ಹೆಬ್ಬಾವೊಂದು ಮೃತಪಟ್ಟ ಘಟನೆಯೂ ಸಹ ನಡೆದಿದೆ. ಈಜಲು ಹೋಗಿ ಯುವಕರು ನೀರು ಪಾಲು. ಶಿರಸಿ ತಾಲೂಕಿನಲ್ಲಿ ಹರಿಯುವ ಶಾಲ್ಮಲಾ ನದಿಯಲ್ಲಿ ಬೈರುಂಬೆಯ ಭೂತನಗುಂಡಿಯಲ್ಲಿ ಈಜಲು ಹೋಗಿದ್ದ 5 ಯುವಕರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ನಡೆದಿದೆ.
ರಾಮನಬೈಲಿನ ಮೌಲಾನಾ ಮೊಹಮ್ಮದ್ ಸಲೀಂ ಖಲೀಲ್ ರೆಹಮಾನ್ 44 ವರ್ಷ, ರಾಮನಬೈಲಿನ ನಾದಿಯಾ ನೂರ್ ಅಹಮದ್ ಶೇಖ್ 20 ವರ್ಷ, ಕಸ್ತೂರಬಾ ನಗರದ ವಿದ್ಯಾರ್ಥಿ ಮಿಸ್ಬಾ ತಬಸೂಮ್ 21 ವರ್ಷ, ರಾಮನಬೈಲಿನ ನಬೀಬ್ ನೂರ್ ಅಹಮದ್ ಶೇಖ್ 22 ವರ್ಷ ಹಾಗೂ ರಾಮನಬೈಲಿನ ವಿದ್ಯಾರ್ಥಿ ಉಮರ್ ಸಿದ್ದಿಕ್ ಇವರು ಮೃತರಾಗಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಶಿರಸಿ ಗ್ರಾಮೀಣ ಠಾಣೆಯ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. बैरूम बेग फोन कर रहे हैं. हाँ हाँ हाँ